ಗಾಂಧಿನಗರ ಅಂದಾಕ್ಷಣ ಮೊದಲಿಗೆ ನೆನಪಾಗುವ ಚಿತ್ರಮಂದಿರಗಳು ಅಂದರೆ ನರ್ತಕಿ ಮತ್ತು ಸಂತೋಷ್. ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂದರೆ ಸಾಕು, ಎಲ್ಲ ನಿರ್ಮಾಪಕರ ಮೊದಲ ಆಯ್ಕೆ ಇವೆರಡು ಚಿತ್ರಮಂದಿರಗಳೇ ಆಗಿರುತ್ತೆ. ಇನ್ನು ಸ್ಟಾರ್ ನಟರ ಚಿತ್ರಗಳ ಬಗ್ಗೆ ಕೇಳಬೇಕಾ? ಒಂದೇ ಆವರಣದಲ್ಲಿರುವ ಈ ಚಿತ್ರಮಂದಿರಗಳ ಜೊತೆಗೆ ನರ್ತಕಿಯ ತಳಭಾಗದಲ್ಲಿ ಸಪ್ನ ಮಿನಿ ಚಿತ್ರಮಂದಿರವು ಕಾರ್ಯನಿರ್ವಹಿಸುತ್ತೆ. ಇಲ್ಲಿ ಎತ್ತಂಗಡಿಯಾದ ಚಿತ್ರಗಳು ಹಾಗೆ ಹೊಸಬರ ಚಿತ್ರಗಳು ತೆರೆ ಕಾಣುತ್ತೆ. ಆದರೆ ಇನ್ಮುಂದೆ ಇವೆಲ್ಲ ಬರೀ ನೆನಪುಗಳಷ್ಟೇ. ಹೌದು, ಗಾಂಧಿನಗರದ ನರ್ತಕಿ, ಸಂತೋಷ್ ಮತ್ತು ಸಪ್ನ ಚಿತ್ರಮಂದಿರ ಇದೀಗ ತನ್ನ ಪ್ರದರ್ಶನಕ್ಕೆ ಪೂರ್ಣ ವಿರಾಮ ಹಾಕಿದೆ. ಎಲ್ಲ ಅಂದುಕೊಂಡಂತೆ ನಡೀತಾ ಇದ್ರೆ ಈಗಾಗಲೇ ನರ್ತಕಿಯಲ್ಲಿ ಕೋಟಿಗೊಬ್ಬತ್ರಿ ಹಾಗೆ ಸಂತೋಷ್ನಲ್ಲಿ ಸಲಗ ತೆರೆ ಕಾಣಬೇಕಾಗಿತ್ತು. ಆದರೆ ಚಿತ್ರಮಂದಿರದ ಮಾಲೀಕರು ಈ 3 ಚಿತ್ರಮಂದಿರಗಳನ್ನು ಶಾಶ್ವತವಾಗಿ ಮುಚ್ಚುವ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಹೀಗಾಗಿ ಇನ್ಮುಂದೆ ಇಲ್ಲಿ ಯಾವ ಸಿನಿಮಾವೂ ತೆರೆ ಕಾಣಲ್ಲ. ಇನ್ನು ದರ್ಶನ್ ಅವರ ಸುಮಾರು 20ಕ್ಕೂ ಹೆಚ್ಚಿನ ಚಿತ್ರಗಳು ಇದೇ ನರ್ತಕಿಯ ಪರದೆಯಲ್ಲಿ ಅಬ್ಬರಿಸಿದರೆ, ಅಪ್ಪು ಸರ್ನ ಹೆಚ್ಚಿನ ಚಿತ್ರಗಳು ಸಂತೋಷ್ನ ಪರದೆಯಲ್ಲಿ ರಾರಾಜಿಸಿದೆ. ಉಳಿದಂತೆ ಇಲ್ಲಿ 50, 100, 150 ದಿನಗಳ ಪ್ರದರ್ಶನ ಸರ್ವೇ ಸಾಮಾನ್ಯ. ಜಾಕಿ, ಮೈಲಾರಿ, ಆಪ್ತರಕ್ಷಕ, ಮೈ ಆಟೋಗ್ರಾಫ್, ಸಂಗೊಳ್ಳಿ ರಾಯಣ್ಣ, ಗಜ, ರಾಜಕುಮಾರ, ಸಾರಥಿ, ಬುಲ್ಬುಲ್, ಜನ್ಮದ ಜೋಡಿ ಸೇರಿದಂತೆ ಅಣ್ಣವರ ಅದೆಷ್ಟೋ ಚಿತ್ರಗಳು ಇಲ್ಲಿ ದಾಖಲೆಯ ಪ್ರದರ್ಶನವನ್ನು ಕಂಡಿದೆ. ವಿಷ್ಣುದಾದ ಅವರ ಆಪ್ತ ಮಿತ್ರ ಇಲ್ಲಿ 1 ವರ್ಷಗಳ ಪ್ರದರ್ಶನ ಕಂಡು ಸರ್ವಕಾಲಿಕ ದಾಖಲೆ ನಿರ್ಮಿಸಿದೆ. ಹಾಗೆ ಇತ್ತೀಚೆಗೆ ತೆರೆ ಕಂಡು 100 ಕೋಟಿ ಕ್ಲಬ್ ಸೇರಿದ ಚಿತ್ರಗಳಾದ KGF ಮತ್ತು ಕುರುಕ್ಷೇತ್ರಕ್ಕೆ ನರ್ತಕಿ ಮೇನ್ ಥಿಯೇಟರ್ ಆಗಿದ್ರೆ, ರಾಬರ್ಟ್ ಚಿತ್ರಕ್ಕೆ ಸಂತೋಷ್ ಮೇನ್ ಥಿಯೇಟರ್ ಅನ್ನೋದೇ ವಿಶೇಷ. ಇನ್ನು ಈ ಚಿತ್ರಮಂದಿರಗಳಲ್ಲಿ ಅಣ್ಣವರ ಚಿತ್ರಗಳ ದಾಖಲೆಯ ಬಗ್ಗೆ ಹೇಳ್ತಾ ಹೋದರೆ ಅದು ಮುಗಿಯದ ಅಧ್ಯಾಯ. ಒಂದು ಕಾಲದಲ್ಲಿ ಈ 3 ಚಿತ್ರಗಳು ಪಕ್ಕಾ ಹಿಂದಿ ಸೆಂಟರ್ ಆಗಿತ್ತು. ಅದೆಷ್ಟೋ ಹಿಂದಿ ಚಿತ್ರಗಳು 25-30 ವಾರಗಳ ಪ್ರದರ್ಶನವನ್ನು ಕಂಡಿತ್ತು. ಆದರೆ ಅಣ್ಣವರ ಚಿತ್ರದಿಂದಾಗಿ ಈ 3 ಚಿತ್ರಮಂದಿರಗಳು ಕನ್ನಡ ಚಿತ್ರಗಳಿಗೆ ಮೇನ್ ಥಿಯೇಟರ್ ಆಗಿದ್ದು ಪ್ರಸ್ತುತ ಇತಿಹಾಸ. ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಮೊಟ್ಟ ಮೊದಲ ಚಿತ್ರ ಅಪ್ಪು ತೆರೆ ಕಂಡಿದ್ದು ಇದೇ ಸಂತೋಷ್ ಚಿತ್ರಮಂದಿರದಲ್ಲಿ. ಇಲ್ಲೇ 25 ವಾರಗಳ ಪ್ರದರ್ಶನವನ್ನು ಕಂಡ ಈ ಚಿತ್ರ ಪಕ್ಕದ ಸಪ್ನಾಗೆ ಶಿಫ್ಟ್ ಆಗಿ 29 ವಾರ ತನ್ನ ಆಟವನ್ನು ಮುಂದುವರಿಸಿತ್ತು. ಇದಾದ ಬಳಿಕ ತೆರೆ ಕಂಡ ಅಭಿ ಮತ್ತು ವೀರ ಕನ್ನಡಿಗ ನರ್ತಕಿ ಮೇನ್ ಥಿಯೇಟರ್ನಲ್ಲಿ ಅಬ್ಬರಿಸಿ ಶತಕವನ್ನು ಬಾರಿಸಿತ್ತು. ಒಟ್ಟಿನಲ್ಲಿ ಅಪ್ಪು ಸರ್ ನಾಯಕ ನಟನಾಗಿ ಕಾಣಿಸಿಕೊಂಡ ಮೊದಲ 3 ಚಿತ್ರಗಳು ಇವೆರಡು ಚಿತ್ರಮಂದಿರಗಳಲ್ಲಿ ತೆರೆ ಕಂಡಿದ್ದು ಪ್ರಸ್ತುತ ನೆನಪಷ್ಟೇ. ಒಂದು ಮಾಹಿತಿಯ ಪ್ರಕಾರ ಈ ಜಾಗವನ್ನು ಚಿತ್ರಮಂದಿರಕ್ಕೆ ಲೀಸ್ಗೆ ನೀಡಲಾಗಿತ್ತು. ಲೀಸ್ ಅವಧಿ ಮುಗಿದ್ರೂ ನೆಪವೊಡ್ಡಿ ಚಿತ್ರಮಂದಿರವನ್ನು ಬಿಟ್ಟುಕೊಟ್ಟಿರಲಿಲ್ಲ. ಈ ವ್ಯಾಜ್ಯ ನ್ಯಾಯಾಲಯದ ಮೆಟ್ಟಿಲೇರಿತ್ತು. ಇದೀಗ ಇದಕ್ಕೆ ತಡೆಯಾಜ್ಞೆ ಬಂದಿದೆ. ಹೀಗಾಗಿ ಚಿತ್ರಮಂದಿರವನ್ನು ಮುಚ್ಚಲಾಗಿದೆ ಎಂದು ಹೇಳಲಾಗ್ತಿದೆ. ಇನ್ನು ಈ ಜಾಗದಲ್ಲಿದ್ದ ಈ ಚಿತ್ರಮಂದಿರಗಳನ್ನು ಕೆಡವಿ ಮಾಲನ್ನು ನಿರ್ಮಿಸಲಾಗುತ್ತೆ ಎನ್ನುವ ಮಾತುಗಳು ಕೇಳಿ ಬರ್ತಿದೆ. ಹಾಗೆ ಆಸ್ಪತ್ರೆಯನ್ನು ಕಟ್ಟಲಾಗುತ್ತೆ ಎಂದು ಕೂಡ ಹೇಳಲಾಗ್ತಿದೆ. ಆದರೆ ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದಕ್ಕೆ ಉತ್ತರವಿಲ್ಲ. ಒಟ್ಟಿನಲ್ಲಿ ಈ 3 ಚಿತ್ರಮಂದಿರಕ್ಕೆ ಸದ್ಯಕ್ಕಂತೂ ಬೀಗ ಹಾಕಲಾಗಿದೆ. ಇವೆಲ್ಲವನ್ನು ಗಮನಿಸುವಾಗ ಮುಂದೊಂದು ದಿನ ಈ ಚಿತ್ರಮಂದಿರಗಳ ಮುಂದೆ ಕಟೌಟ್ ನಿಲ್ಲುತ್ತೋ ಇಲ್ವೋ ಗೊತ್ತಿಲ್ಲ. ಹಾಲಾಭಿಷೇಕ, ಹಾರ, ಬ್ಯಾಂಡ್, ಡ್ಯಾನ್ಸ್ ನಡೆಯುತ್ತೋ ಅಂದರೆ ಉತ್ತರವಿಲ್ಲ. ಚಿತ್ರಮಂದಿರದೊಳಗೆ ವಿಜಿಲ್, ಕ್ರ್ಯಾಕರ್ಸ್, ಡ್ಯಾನ್ಸ್, ಕಾಯಿನ್ ಎರಚಾಟ ಸಂಭ್ರಮಕ್ಕೆ ನರ್ತಕಿ ಸಂತೋಷ್ ಸಾಕ್ಷಿಯಾಗುತ್ತೋ ಗೊತ್ತಿಲ್ಲ. ಆದಷ್ಟು ಬೇಗ ಈ 3 ಚಿತ್ರಮಂದಿರಗಳು ತೆರೆಯಲಿ ಎನ್ನುವುದೇ ನಮ್ಮ ಆಶಯ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.